ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ಹಟ್ಟಿಗೆ ಶೀಟ್ ಹಾಕ್ಲಿಕ್ಕೆ ಉಂಟು. ಹಾಗೆ ನಾವು ಹಟ್ಟಿ ಹತ್ರ ಬಂದಿದ್ದೇವೆ. ನೋಡಿ, ನನ್ನ ಕೈಯಲ್ಲಿ 2 ಗಿರಟೆ ಸಹ ಉಂಟು ಮಣ್ಣು ತೆಗಿಲಿಕ್ಕೆ. ನೋಡಿ, ನಮ್ಮ ಮನೆಯ ಹಿಂದೆ ಅಲ್ಲಿ ಚುಕ್ಕಿ ಚುಕ್ಕಿ ಕಾಣ್ತಾ ಉಂಟಾ? ಇದು ಯಾರು ಮಾಡಿದ್ದು ಗೊತ್ತಿಲ್ಲ, ರಂಗೋಲಿ. ಇವರ ಮೂವರ ಕಲಾಕಾರತೆ ಗೋಡೆಯಲ್ಲಿ ಚಿತ್ರಿತವಾಗಿದೆ. ಮತ್ತೆ ಇನ್ನು ನಾವು ಶೀಟ್ ಹಾಕುವ ಕೆಲಸಕ್ಕೆ ಹೋಗುವ. ಇಲ್ಲಿ ನೋಡಿ, ನಾವು ಈ ಗಿಡಗಳಿಗೆ ನೀರೇ ಹಾಕುವುದಿಲ್ಲ ಆಯ್ತಾ. ಟ್ಯಾಂಕಿ ನೀರು ಫುಲ್ಲಾಗಿ ಕೆಳಗೆ ಬಿದ್ದ ಚಂಡಿಯಲ್ಲಿ ಇದು ಚಂದದ್ದು ಫ್ಲವರ್ಸ್. ನಾವು ಮನೆ ಎದುರು ಉಂಟಲ್ಲ, ಅದು ಎಲ್ಲ ಬಾಡಿ ಹೋಗಿದೆ. ಆದರೆ ಇದು ಮಾತ್ರ ಚಂದ ಉಂಟು, ಯಾಕೆಂದ್ರೆ ನಾವು ಇದು ಟ್ಯಾಂಕಿ ಫುಲ್ ಆಗುವಾಗ ಚಂದ ನೀರು ಎಳ್ಕೊಳ್ತದೆ. ನೋಡಿ, ಇವಾಗ ನಮಗೆ 2 ಗುಂಡಿ ತೆಗೆದಾಯಿತು. ಅಲ್ಲಿ ಒಂದು ಮತ್ತು ಇಲ್ಲಿ ಒಂದು. ಇನ್ನೂ ಸ್ವಲ್ಪ ಜಾಸ್ತಿ ಗುಂಡಿ ತೆಗಿಬೇಕಷ್ಟೇ ಆದದ್ದು. ಮತ್ತು ಅವತ್ತು ನಾವು ಇವಾಗ ಗ್ರೀನ್ ಮ್ಯಾಟಲ್ಲಿ ಇದ್ದದಾಯ್ತು ನಮ್ಮ ದನಗಳು. ಅದಕ್ಕೆ ತುಂಬ ಸೆಕೆ ಆಗ್ತದೆ ಅಂತ ಈ ಮ್ಯಾಟನ್ನು ತೆಗೆದು ಶೀಟ್ ಹಾಕೋದು. ಅದಕ್ಕೆ ಸೆಕೆಗೆ ಮತ್ತು ಇರಲಿಕ್ಕಾಗೋದಿಲ್ಲ ಅಂತೇಳಿ ಡೈರೆಕ್ಟು ಸೂರ್ಯನ ಬಿಸಿಲು ಹಟ್ಟಿಗೆ ಹೊಡಿತದೆ ಅಂತ. ಇಲ್ಲಿ ನಮ್ಮ ಹಟ್ಟಿಯಲ್ಲಿ ಒಂದು ಮೊಜಂಟಿ ಜೇನನ್ನು ನಾವು ಕೂರಿಸಿದಾಯ್ತಾ. ಅದು ಎಷ್ಟು ಸಿಗ್ತದೆ ಅಂತ ಈ ಸಲ ಆಷಾಢದಲ್ಲಿ ತೆಗಿತಾರೆ ನಮ್ಮ. ಸೊ ಆವಾಗ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ನೋಡಿ, ಅದರ ಬಾಗಿಲು ನೋಡಿ, ಚಿಕ್ಕ ಬಾಗಿಲು. ಈ ಬಿಸಿಲಿಗೆ ಕೆಲಸ ಮಾಡಿ ಎಲ್ಲ ಬೆವರಿ ಹೋಗಿದ್ದಾನೆ ಆಯ್ತಾ. ಎಂತ ಅಂತ ಹೇಳಿದರೆ, ನಾವು ಗುಂಡಿ ತೆಗಿತಾ ಇದ್ವಿಲ್ಲ, ಗುಂಡಿಗೆ ಗೆರಟೆಯಲ್ಲಿ ಸಾಕಾಗುದಿಲ್ಲ ನಮ್ಮ ಕೈಯುದ್ದ. ಅದಕ್ಕೆ ಅಂತ ನಾವೊಂದು ಹೊಸ ಪ್ಲ್ಯಾನ್ ಮಾಡಿದ್ದೇವೆ. ಎಂತ ಅಂತ ನೋಡುವ. ನೋಡಿ, ನಮಗೆ ಗೆರಟೆಯಲ್ಲಿ ಕೈಗೆ ಟಕ್ಕುದಿಲ್ಲ ಮಣ್ಣು ಅಂತೇಳಿ ನಾವು ಸೌಟಲ್ಲಿ ತೆಗೆಯೋದು. ಸೌಟಲ್ಲಿ ತೆಗೆಯೋದ್ರಿಂದ ನಮಗೆ ಕೈ ಜಾಸ್ತಿ ಉದ್ದ ಬೇಕಂತಿಲ್ಲಲ್ಲ. ನೋಡಿ, ನಮ್ಮ ಶೀಟಿನ ಇವತ್ತು ಹಾಕುವ ಕೆಲಸ ಆಯಿತು. ಇದು ಸೈಡಿಗೆ ಬಲೆ ಕಟ್ಟಿದ್ದು. ಯಾಕೆ ಅಂತ ಹೇಳಿದರೆ, ಆಚೆ ಯಾರಾದರೂ ಹೋದರೆ ಅದು ಕೂಗ್ತದೆ ದನಗಳು, ಅದಕ್ಕೋಸ್ಕರ. ನಮ್ಮ ಇವತ್ತಿನ ಕೆಲಸ ಮುಗೀತು. ನಾನು ಆ್ಯಕ್ಚುಲಿ ಮೊನ್ನೆ ಒಂದು ಎಂಬ್ರಾಯ್ಡರಿ ಮಾಡಿದೈತೆ. ಇದು ಮೇಲಿದ್ದದ್ರ ಮಾರ್ಕ್ ಅಷ್ಟೇ. ಎಂಬ್ರಾಯ್ಡರಿ ಮಾಡಿದೈತಾ. ನಾನು ಸನ್ಫ್ಲವರ್ ಮಾಡಲಿಕ್ಕೆ ಹೋದದ್ದು. ನನಗೆ ಅದನ್ನು ನೋಡಬೇಕಾದ್ರೆ ಹೇಗೆ ತರಗೆಲೆಯಲ್ಲಿ ಎಲ್ಲ ಒಂದು ಫ್ಲವರ್ ಇರ್ತದೆ ನೋಡಿ, ನನಗೆ ಹಾಗೆ ಕಾಣ್ತಾ ಉಂಟು. ನನ್ನ ಅಮ್ಮ ಹೇಳ್ತಾರೆ ಚೆಂದ ಆಗಿದೆ ಅಂತ. ಸುಮ್ಮನೆ ನಾನು ವೇಸ್ಟ್ ಡ್ರೆಸ್ಸಿಗೆ ಮಾಡುವ ಅಂತ, ಸಿಗಲಿಲ್ಲ ಅಂತ ಹೇಳಿ ನನ್ನ ಬನಿಯನಿಗೆ ಮಾಡಿದ್ದು. ನೋಡಿ, ನಮ್ಮ ಮನೆಗೆ ಆಚೆ ಮನೆಯ ಅಕ್ಕನ ಮಕ್ಕಳು ಬಂದಿದ್ದಾರೆ ಆಯಿತಾ. ಇವರಿಬ್ಬರನ್ನು ನೋಡಿದರೆ ನನಗೆ ನಾನು ಮತ್ತು ನನ್ನ ಅಕ್ಕನ ನೆನಪಾಗ್ತದೆ. ಅಂತ ಕೇಳಿ ನಾವು ಸಹ ರಜೆಯಲ್ಲಿ ನಾವು ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಲ್ಲ, ಹಾಗೆ ಅವರು ಸಹ ಅಜ್ಜಿ ಮನೆಗೆ ಬಂದದ್ದು. ನೋಡಿ, ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಬೀಜದ ಮರ ಉಂಟಾಯ್ತಾ, ಗೇರು ಬೀಜದ ಮರ. ಇದು ಎಷ್ಟು ನಮಗೆ ಯೂಸ್ ಅಂತ ಹೇಳಿದರೆ, ನಾವಿದ್ರಲ್ಲಿ ಚಿಕ್ಕಿರುವಾಗ ಜೋಕಾಲಿ ಕಟ್ಟಿ ಅಲ್ಲಿ ಒಂದು ನಾವು ಕೈಗೆ ಹಗ್ಗ ಕಟ್ಟಿದರೆ ಅದೊಂದು ಕಂಡರಿಗೆ ಬೀಳ್ತದೆ ಅಂತ ಹೇಳ್ತಾರೆ ನೋಡಿ, ಹಾಗೇನೇ ಆಗಿತ್ತು. ಇವಾಗ ಮತ್ತೆ ಅದನ್ನು ತೆಗೆದ್ವಿ ನಾವು ಜೋಕಾಲಿನು. ಇನ್ನೊಂದು ವಿಷಯ ಅಂತ ಗೊತ್ತುಂಟಾ, ಇದರಲ್ಲಿ ಉಂಟಲ್ಲ, ನಾವು ನಮಗೆ ಸ್ಲ್ಯಾಪಿಗೆ ಅವತ್ತು ಮೆಟ್ಟಿಲು ಇಲ್ಲದಾಗ ಅಲ್ಲಿ ನೋಡಿ, ಅಲ್ಲಿಗೆ ಹತ್ತಲಿಕ್ಕೆ ಇದರಲ್ಲಿ ಅವತ್ತು ಕೊಂಬೆ ಇತ್ತಾಯ್ತಾ, ಅದರಲ್ಲಿ ಹೋಗಿ ಹತ್ತಿದ್ದದ್ದು. ಎಲ್ಲರೂ ನಮ್ಮ ಮನೆಗೆ ಬಂದು ಹೇಳೋದು ಹೇಗೆ ಗೊತ್ತಿಲ್ಲ, ನಿಮ್ಮ ಸ್ಲ್ಯಾಪಿನ ಮೆಟ್ಟಿಲು ಮಾತ್ರ ಭಾರಿ ಚಂದ ಉಂಟು ಅಂತ. ನಾವು ಇದರಲ್ಲೇ ಹತ್ತಿ ಹೋಗ್ತಿದ್ದದ್ದು. ನಾನು, ನನ್ನ ಅಕ್ಕ, ನನ್ನ ಅಪ್ಪ, ಅಮ್ಮ ಹತ್ತಿರಲಿಲ್ಲ, ನಾವು ಮೂವರೇ ಹತ್ತಿದ್ದದ್ದು. ಹೀಗೆ ಅದು ಇವಾಗ ಮೊನ್ನೆ ಮುರಿದು ಬಿತ್ತಾಯ್ತಾ. ಇಲ್ಲಾಂದರೆ ನಾನು ಅದನ್ನು ಚೆಂದ ತೋರಿಸಿದ್ದೆ. ಅದರಲ್ಲಿ ಚೆಂದ ಅದು ಏಣಿ ಥರನೇ ಅದರಲ್ಲಿ ರೆಂಬೆ ಎಲ್ಲ ಇತ್ತಲ್ಲ. ಸೊ ಹಾಗೆ ನಮಗೆ ತುಂಬ ಈಸಿ ಆಗ್ತಿತ್ತು. ಹತ್ತಿ ಮತ್ತು ನೈಸಾಗಿ ಹೋಗಿತ್ತು, ಜಾಡ್ತಾ ಇತ್ತು, ಮತ್ತೆ ಹತ್ಲಿಕ್ಕೆ ಹೋಗಲಿಲ್ಲ, ಮತ್ತು ಮೆಟ್ಟಿಲಾಯಿತು. ಇಲ್ಲಿ ನೋಡಿ, ನಮಗೆ ಇದರಲ್ಲಿ ಗಮ್ಮು ಸಹ ಬಂದಿದೆ. ಇದು ಕೊಂಬಾಗಿದೆ ಹಾಗೆ ಅಂತ ಕಾಣ್ತದೆ. ನಾವು ಹತ್ತಿ ಉಂಟಲ್ಲ, ನೈಸಾದ ಕಾರಣ ಎಲ್ಲ ನಮ್ಮ ಚಿಕ್ಕಪ್ಪನವರೆಲ್ಲ ಹತ್ತುವಾಗ ಹೇಳೋದು,
ಯಾವುದೋ ಇಲ್ಲಿ ಪ್ರಾಣಿ ಹತ್ತಿದೆ, ಹತ್ತಿ ನೈಸಾಗಿದೆ ಅಂತ. ನಾವೇ ಹತ್ತುತ್ತಿದ್ದದ್ದು ಮಾತ್ರ. ನೋಡಿ, ಇದು ಲಕ್ಷ್ಮಣ ಫಲ. ನಮ್ಮ ಮನೆಯ ಎದುರೇ ಆಗಿದೆ ನೋಡಿ ಇಲ್ಲಿ ಫ್ಲವರ್. ಇದರಲ್ಲಿ ಒಂದು ಇರುವೆ ಬರುವುದು ಅಂತ, ದೊಡ್ಡ ಆಗುವ ತನಕ ಸಹ ಇರ್ತದೆ ಇದರಲ್ಲಿ ಇರುವೆಗಳು. ನೋಡಿ ಇಲ್ಲೆಲ್ಲ ಉಂಟು, ಚಿಕ್ಕ ಗಿಡ ಆಯಿತಾ. ಇಲ್ಲಿ ಒಂದು ಫ್ಲವರ್ ಇದೆಯಲ್ಲ, ಕೆಳಗೆ ಸಹ ಆಗಿದೆ. ಇಲ್ಲೇನೇ ಇಲ್ಲ, ಇಲ್ಲಿ ಒಂದುಂಟು, ಮತ್ತು ಅಲ್ಲಲ್ಲಿ ಉಂಟು ನೋಡಿ, ಅಲ್ಲಲ್ಲಿ ಉಂಟು. ಚಿಕ್ಕ ಗಿಡದಲ್ಲೇ ತುಂಬ ಆಗಿದೆ. ಅದಕ್ಕೆ ವರ್ಷ ಆಯಿತು, ಒಂದು 5-6 ವರ್ಷ ಆಯಿತಾ ಅಂತ. ಆದರೆ ಇಲ್ಲಿ ಮನೆಯ ಎದುರೇ ಆಗ್ತಾ ಉಂಟು. ಅವತ್ತು ನಮ್ಮ ಮನೆಯಲ್ಲಿ ಕರಗಿದ ಟೊಮೆಟೊ ಹಾಕಿದಾಯ್ತಾ, ಇಲ್ಲಿ ಅದುಂಟಲ್ಲ, ಇಷ್ಟು 4 ಟೊಮೆಟೊ ಆದದ್ದು. ಇದೆಂತ ಗೊತ್ತಿಲ್ಲ, ಎಂತ ಕಲೆ ಉಂಟು. ಸೊ ಟೊಮೆಟೊ ಹಾಕಿ ಇದು ನೆಡಲಿಕ್ಕೆ ಅಂತ ಹಾಕಿದಲ್ಲ, ಸುಮ್ಮನೆ ಒಂದು ಹಾಳಾಗಿಕೊಂಡು ಉಂಟಲ್ಲ ಅಂತ ಹಾಕಿದ್ದು. ಅದರಲ್ಲಿ 4 ಆಗಿದೆ ಇವಾಗ ಟೊಮೆಟೊ. ಇವಾಗ ಸಂಜೆ ಆಯಿತು. ನಿನ್ನೆ ಅಂತೂ ಮಳೆ ಬರಲಿಲ್ಲ, ಇವತ್ತು ಮಳೆ ಬರ್ತದ ಗೊತ್ತಿಲ್ಲ. ನಮಗೆ ಇವತ್ತಿನ ಕೆಲಸ ಎಲ್ಲ ಆಯಿತು. ಇನ್ನು ಇವತ್ತಿನ ವ್ಲಾಗ್ ಎಂಡ್ ಮಾಡೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗುವ. ಬಾಯ್.